ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ರೋಗಿಗಳು ಸಮರ್ಪಕ ಸೇವೆ ಇಲ್ಲದೆ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ತುರ್ತು ಸೇವೆ ಪಡೆಯಬೇಕಾದ ರೋಗಿ ಸಾವಿನ ದವಡೆಗೆ ಸಿಲುಕಿದ ಘಟನೆ ನಡೆದಿದೆ. ಸಮಾಜ ಸೇವಕ ವಿಶ್ವಶೆಟ್ಟಿ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಗೊಳಿಸಿ ಯುವಕನ ಪ್ರಾಣವನ್ನು ರಕ್ಷಿಸಿದ್ದಾರೆ. ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಉಡುಪಿ ಜಿಲ್ಲಾಸ್ಪತ್ರೆ ಇದೀಗ ತುರ್ತು ಡಯಾಲಿಸಿಸ್ ಯಂತ್ರವಿಲ್ಲದೆ ಬಡ ರೋಗಿಗಳ ಪಾಲಿಗೆ ವಿಲನ್ ಆಗಿದೆ. ಮೂಲಭೂತ ಸೌಕರ್ಯ ಸೇರಿದಂತೆ ಅನೇಕ ಯಂತ್ರಗಳ ಕೊರತೆ ಎದುರಿಸುತ್ತಿರುವ ಸರ್ಕಾರಿ ಆಸ್ಪತ್ರೆಯನ್ನ ಮೇಲೆತ್ತಲು ಸರ್ಕಾರ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದೆ. ಸೂಕ್ತ ಡಯಾಲಿಸಿಸ್ ಯಂತ್ರವಿಲ್ಲದೆ ಡಯಾಲಿಸಿಸ್ ಮಾಡಿಸಿಕೊಳ್ಳುವವರು ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಗುವ ಅನಿವಾರ್ಯತೆ ಎದುರಾಗಿದೆ. ಕೆಲವೊಮ್ಮೆ ತುರ್ತಾಗಿ ಡಯಾಲಿಸಿಸ್ ಸಿಗದೆ ಹೋದರೆ ಪ್ರಾಣಾಪಾಯ ಖಂಡಿತ. ಇಂತಹ ಒಂದು ಘಟನೆ ನಡೆದಿದ್ದು, ತುರ್ತಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ಬಡ ರೋಗಿ ಗಣೇಶ್ ತುರ್ತು ಚಿಕಿತ್ಸೆ ಪಡೆಯಲಾಗದೆ ಅಸಹಾಯಕ ಸ್ಥಿತಿ ಎದುರಿಸುವಂತಾಗಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆ ಸಿಗದೆ ಅಸಹಾಯಕರಾಗಿದ್ದ ಗಣೇಶ್ ಅವರಿಗೆ ಸಮಾಜ ಸೇವಕ ವಿಶ್ವಶೆಟ್ಟಿ ಅಂಬಲ್ಪಾಡಿ ಮಾನವೀಯತೆಯನ್ನ ಮೆರೆದು ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ಗಾಗಿ ವ್ಯವಸ್ಥೆ ಮಾಡಿದ್ದಾರೆ. ವೈದ್ಯರ ಸಲಹೆಯಂತೆ ಸಂಬಂಧಿಕರು ಗಣೇಶ್ ಅವರನ್ನ ಉಡುಪಿ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. 2 ದಿನಗಳು ಕಳೆದರೂ ಆಸ್ಪತ್ರೆಯಲ್ಲಿ ಸ್ಪಂದನೆ ದೊರೆತಿಲ್ಲ. ಪರಿಪರಿಯಾಗಿ ಸೇವೆ ಒದಗಿಸುವಂತೆ ಕೇಳಿಕೊಂಡರೂ ಸಿಬ್ಬಂದಿಗಳು ಸೇವೆ ಒದಗಿಸಲು ಅಸಡ್ಡೆ ತೋರಿದ್ದಾರೆ. ಕೊನೆಗೆ ದಿಕ್ಕು ಕಾಣದೆ ಸಮಾಜ ಸೇವಕ ವಿಶ್ವಶೆಟ್ಟಿ ಅವರು ಸಹಾಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆಗೆ ವ್ಯವಸ್ಥೆಗೊಳಿಸಿ ಮರಣ ಸಂಭವಿಸುವ ಹಂತದಲ್ಲಿರುವ ರೋಗಿಯನ್ನ ರಕ್ಷಿಸಲಾಗಿದೆ. ಕೊನೆಗೆ ದಿಕ್ಕು ಕಾಣದೆ ಸಮಾಜ ಸೇವಕ ವಿಶ್ವಶೆಟ್ಟಿ ಅವರ ಸಹಾಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆಗೆ ವ್ಯವಸ್ಥೆಗೊಳಿಸಿ ಮರಣ ಸಂಭವಿಸುವ ಹಂತದಲ್ಲಿರುವ ರೋಗಿಯನ್ನ ರಕ್ಷಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ಸಂಭವನೀಯ ದುರಂತಗಳಿಂದ ರಕ್ಷಿಸಲು ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಹೆಚ್ಚುವರಿ ಯಂತ್ರವನ್ನು ಅಳವಡಿಸಬೇಕೆಂದು ಒತ್ತಾಯ ಕೂಡ ಕೇಳಿಬಂದಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆಸ್ಪತ್ರೆ ಈ ವ್ಯವಸ್ಥೆ ಮಾಡಲಾಗದೆ ಕೈಚೆಲ್ಲಿ ಕುಳಿತಿದೆ. ನಾವು ಜಿಲ್ಲಾಸ್ಪತ್ರೆಯ ಹಾಗೂ ಸಂಬಂಧಪಟ್ಟ ಇಲಾಖೆಯಲ್ಲಿ ಬಹಳಷ್ಟು ಮನವಿ ಮಾಡಿದ್ದು, ಆ ಮನವಿಗೆ ಯಾವುದೇ ಸ್ಪಂದನೆ ದೊರೆಯದೆ ಹಲವಾರು ರೋಗಿಗಳು ಅಸಹಾಯಕರು ಪ್ರಾಣವನ್ನು ಬಿಡುವಂಥ ಘಟನೆಗಳು ನಡೀತಾ ಇದೆ. ನಿನ್ನೆಯ ದಿನ ಅದೇ ಪ್ರಕಾರ ಗಣೇಶ್ ಅಂತ ಹೇಳುವವರು 2 ದಿನದ ಹಿಂದೆ ವೈದ್ಯರು ಆ ವ್ಯಕ್ತಿಗೆ ಡಯಾಲಿಸಿಸ್ ಮಾಡಬೇಕಂತ ಒಂದು ಸೂಚಿಸಿದರು. ಆಸ್ಪತ್ರೆಯ ಡಯಾಲಿಸಿಸ್ ಘಟಕದಲ್ಲಿ ವ್ಯಕ್ತಿಯ ಸಂಬಂಧಿಕರು ಎಷ್ಟು ವಿನಂತಿಸಿದರೂ ಡಯಾಲಿಸಿಸ್ ಮಾಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗಲಿಲ್ಲ. ವೈದ್ಯರು ಕೂಡ ಡಯಾಲಿಸಿಸ್ ಘಟಕದಲ್ಲಿ ವಿನಂತಿ ಮಾಡಿದರು. ಆದರೆ ಯಾವುದೇ ರೆಗ್ಯುಲರ್ ಡಯಾಲಿಸಿಸ್ ಇರುವುದರಿಂದ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಉತ್ತರ ಡಯಾಲಿಸಿಸ್ ಘಟಕದಿಂದ ಉತ್ತರ ಬಂದಿದೆ. ಒಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಗಳ ಆಧಾರವಾಗಿದೆ. ತುರ್ತಾಗಿ ಹೆಚ್ಚುವರಿ ಡಯಾಲಿಸಿಸ್ ಯಂತ್ರ ಅಳವಡಿಸದೇ ಇದ್ದರೆ ಬಡ ರೋಗಿಗಳ ಸಮಸ್ಯೆ ಉಲ್ಬಣಿಸಲಿದೆ. ಆದ್ದರಿಂದ ಜಿಲ್ಲಾಡಳಿತ ಸರ್ಕಾರ ತುರ್ತಾಗಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.